ನಮಸ್ತೆ. ನಮಸ್ಕಾರಗಳು. ಚಾಟ್ ಮಾಡಿ. ಓ ಅಕ್ಕನ ಓಲಲ್ಲ ರೀ ಒಂಜಿಲ್ಲ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಿದ್ದೀರಿ. ಅಯ್ಯೋ ಜನ ಇರುವಂತೀರಿ ಮತ್ತೆ ಓಲ್ಲಾರ ವರ್ಷ ಓಲುಲ್ಲರಿತ್ತೆ ಮತ್ತೆ ಅಡ್ಡೆ ತಿರ್ಗೊಂಡು ಬರ್ತಾರೆ. ಓಲುಲ್ಲಾರು ಬುಕ್ಕು ಕೊರ್ಲ ಬುಕ್ಕು ಪ್ಯಾನ್ನೆಲ್ಲ ಕೊರ್ಲಿ ಇಲ್ಲಿಯ ಅವು ನಾನೊಂಜಿ ಅಲ್ಪ ಎದುರುಂಡದ ಅವೇ ಅನಿತಕ್ಕ ಲೈನ್ ಬರ್ತೀವಿ ವೈಟ್ ಇಂದು ಹಾಕು ತೋಜು ಸೇರು ಹಂಚಿಲ್ಲ ಮೇತಕ್ಕೆ ಬರ್ತೇವೆ. ಟೈಪ್ ಮಾಡ್ತಾರೆ ಒಂದಿಜ್ಜ ಅಂತ అచ్చయ్ మనపాలి గ్రూప్ ఉండేరునా పిక్నిక్ గ్రూప్ ఉండా అవి మంచి వాడి ఫుల్ ఉంది మూడుకుల్లే ఓం నమో భగవతే వాసుదేవాయ. ಒನಸಾಂಡೆ ಎನ್ಮರಾಂಡ್ ಇತ್ತೆವಾ ಟೆಂಪಲ್ ಉಳ್ಳಾರು
ನಮಸ್ತೆ, ಯಾರಿದ್ದೀರಿ ಲೈವಲ್ಲಿ? ನಮಸ್ತೆ, ಹೇಗಿದ್ದೀರಿ? ಹೇಗಿದ್ದೀರಿ ಜಿ ಕೆ ಬಿ ಅವರೇ? ನಿಮ್ಮ ಟೆಂಪಲ್ ಇದೆಲ್ಲ ವಿಡಿಯೋ ಎಲ್ಲ ನೋಡಿದೆ, ಭಾರಿ ವಿಶೇಷ ಉಂಟಲ್ಲ. ಆ ಮರ ಎಲ್ಲ ಎಷ್ಟು ದೊಡ್ಡ ಮರ, ಎಷ್ಟು 3,500 ಇತಿಹಾಸ ಎಷ್ಟು ಹಾಕಿದ್ರು ಅದರಲ್ಲಿ ಟೆಂಪಲ್ಗೆ, ಹೌದಾ? ನೋಡಿದೆ. ಖುಷಿ ಆಯ್ತು ನನಗೆ. ಭಾರಿ ಪುರಾತನ ಟೆಂಪಲ್ ಅಲ್ಲ. ಅದು ನೀವು ಆ ವಿಡಿಯೋದಲ್ಲಿ ಮಾತಾಡಿದಲ್ಲ, ಅವರು ಒಬ್ಬರು ಯೂಟ್ಯೂಬರ್ ಇಂಟರ್ವ್ಯೂ ಮಾಡಿದರು. ಕರಾವಳಿ ಎಂತಪ್ಪ, ಕರಾವಳಿ ಮಿರರಲ್ಲ ಎಂತ ಒಂದಿತ್ತು ಅದರ ಹೆಸರು. ಒಬ್ಬರನ್ನು ಇಂಟರ್ವ್ಯೂ ಮಾಡಿದ್ರು, ಅದು ನೀವಾ? ಅಲ್ಲ ಅಲ್ಲ, ನನಗೆ ಅದು ನೀವೇ ಅಂತ ಆಯಿತು. ಭಲೇ ಉನ್ಕ ಕುಕ್ಕುದ, ಯೋ ದೇವರ ಏತು ಕುಕ್ಕು ತಿನ್ಪಾರು. ಏನು ಕುಕ್ಕೇ ತಿಂತಿಜಿ ಮುರಾರಂಜಿ ಇಲ್ಲೋ ಕೆಲ್ಪಾಯ ಕೋಡೆ ಅಂಜಿ ಇಲ್ಲೋ ಕೆಲ್ಪಾಯ ಅವಳಂಜಿ ಕುಕ್ಕುದ ಕಜಿಕ್ ತಿಂದೆ. ಸೂಪರ್ ಇತ್ತು ಮಾತು. ಎಂಕುಲು ಬರ್ಪ ಬರೋಡೆ ಎಂಕೊಂಜಿ ಖುಷಿ ಆಂಡವು ಟೆಂಪಲ್ದ ವೀಡಿಯೋ ತೂದು. ಅಜ್ಜಿರತ್ತು ಬೊಕ್ಕೊಂಜಿ ಹುಡುಗಿ ಎತ್ತರತ್ತ ಅವು ಗೊತ್ತಾ ನಿಂಗೆ? ಗೊತ್ತಾನ, ಅವು ಹೀರೇನೆ. ಓ, ಭಾರಿ ಇಂಟ್ರೊಡಕ್ಷನ್ ಮತ್ತು ಕೊರಿಯರ್ ಶೋಕ್ ಮಾಡ್ತದೆ, ಖುಷಿ ಆಂಡ್. ಎನ್ನ ಮೊಬೈಲ್
ಅಂಚಿನ ಫೇಸ್ಬುಕ್ ಇತ್ತಂಡು ಇನ್ಸ್ಟಾಗ್ರಾಮ್ ಇತ್ತಂಡು ಒಯ್ಕ್ಲ ಸ್ಪೇಸ್ ಯಾವ್ಜಿ ಐಕರ ಅಡ್ಲ ಡಿಲೀಟ್ ಬಂತು ಬಿಡ್ತು ಮತ್ತೆ ನೆಕ್ಸ್ಟ್ ದಾದ ಅನ್ಕೊಂತ ತೂಗೋಡಿತ್ತೆ ಬೋರ್ಡ್ ಆಪ್ನ ಇನ್ಸ್ಟಾಗ್ರಾಮ್ ಅಷ್ಟನ ಕೇನೊಂದುಲ್ಲೇರು ಇನ್ಸ್ಟಾಗ್ರಾಮ್ ಉಂಡ ಡಿಲೀಟ್ ಮಂತಿ ನಾನೊಂಜಿ ರಡ್ಡು ವಾರ ಉಂಡು ಫೇಸ್ಬುಕ್ಲ ಇನ್ಸ್ಟಾಗ್ರಾಮ್ ರಡ್ಲ ಡಿಲೀಟ್ ಬೊಕ ನಂದಿನಿ ಅಕ್ಕ ಉಲ್ಲೇರತ್ತೆ ಅರ್ನ ಮಾನಿಟೈಸ್ ಆಂಡ್ ಕಾಸು ಬತ್ತನ್ಗೆ ಭಾರಿ ಖುಷಿ ಟುಲ್ಲೇರು ಕುಡ್ಲಾರ್ದಾಂಡ ಇಂಚ ಬರಡು ಪಂಡ್ಲೆ ಪಂಡೇರ ರೈಟ್ ಒಂಜಿ ಅಜ್ಜಿಯರು ಪಾತೇರಿ ಇರುತ್ತೆ ವೀಡಿಯೋಡು ಆರ್ಲ ಎಡ್ಡೆ ಪಾತೇರಿಯರು ಮಾತ್ರ ಮಸ್ತ್ ಡೀಟೇಲ್ ಆದ ರೂಟ್ ಮಾತ್ರ ಪಂಡೇರು ಮೂಲು ಕುಡ್ಲಾರ್ದು ನಮ್ಮ ಸ್ಟೇಟ್ ಬ್ಯಾಂಕ್ದು ಅಂಚಿಗೆ ಬರ್ರೆ ಓ ಬಸ್ಸಿಟ್ಟು ಬರೋಡು ನಾನೊಂದು ಸೆಟ್ ತೆತ್ತ ನೋಡಿ ಇಂಕ ಬೊಕ್ಕ ಮಾತ ಇಂದೇನು ಮಾತ ಸ್ಟೋರ್ ಮನ್ಪಿಲ್ಲ ನಮ್ಮ ಕಂಪ್ಯೂಟರ್ ಉಂಡು ಕಂಪ್ಯೂಟರ್ ಸ್ಟೋರ್ ಮಂತದು ಬೊಕ್ಕ ಇನ್ಸ್ಟಾಲ್ ಮನ್ಪ
ಅಮ್ಮ ஒரு ಮೊಬೈಲ್ ಕೊಡ್ಲಿಕ್ಕೆ. ನಮಸ್ತೆ. ಯಾರು ಇದ್ದೀರಿ ಲೈವಲ್ಲಿ? ಏನಾದರೂ ಮಾತಾಡಿ. ಇನ್ನು ಜಸ್ಟ್ 10 ಮಿನಿಟ್ಸ್ ಇದ್ದೇನೆ ಅಷ್ಟೇ, ಮತ್ತೆ ಕ್ಲೋಸ್.
ಯಪ್ಪ, ನೀವೆಲ್ಲಿದ್ದೀರಿ ಮಾರಿ? ನಮಸ್ಕಾರಗಳು. ಗೋವಾ ಎಲ್ಲ ಖಾಲಿ ಮಾಡಿ ಬಂದ್ರೆ ಹೇಗೆ? ಗುಡಿಸಿ ಗುಂಡಾಂತರ ಮಾಡಿ ಬಂದ್ರೆ ಹೇಗೆ ಗೋವಾ? ಬಂದ್ರ ರಿಟರ್ನ್? ನಿಮ್ಮ ನಿಜವಾದ ಹೆಸರು ಎಂತ ಹೇಳಿ? ಗೊತ್ತಾಯ್ತು ನನಗೆ. ಎಷ್ಟು ಜನರದ್ದು ಒಂದು ಬರ್ಡೇ ಮಾತ್ರ ಮೇಯಲ್ಲಿ. ನಾನು ನಿನ್ನೆ ಲೆಕ್ಕ ಹಾಕುದು ಎಷ್ಟು ಮಂದಿ ಇದ್ದಾರೆ ಮೇಯಲ್ಲಿ ಹುಟ್ಟಿದವರು ಅಂತ. ಒಂದು 10-12 ಮಂದಿ ಕ್ರಾಸ್ ಆಯಿತು, ನಿಮ್ಮನ್ನು ಸೇರಿಸಿ ಒಂದು 13 ಆಯಿತು. ನಿನ್ನೆ ನಾವು ಮನೆ ಕಲಿ ಹೋಗಿದ್ದೆವು, ನನ್ನ ಅಣ್ಣನದು ಬರ್ಡೇ, ಅಣ್ಣಂದು ಮನೆ ಕಲಿ ಹೋದದ್ದು. ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನೋ ಬೇರೆ ಉಂಟಲ್ಲ ನಿಮ್ಮದು ಹೆಸರು, ಅದೇ ಯಾರ್ದು ಹೆಸರು? ನಿಮ್ಮ ಮಗಂದ? ಹೌದು, ಅದು ಇನ್ಸ್ಟಾಗ್ರಾಮಲ್ಲಿ ಯಾರು ನಿಮ್ಮ ಮಗನದ? ನನ್ನದ್ರ ಇನ್ಸ್ಟಾಗ್ರಾಮ್ ಇಲ್ಲ, ಫೇಸ್ಬುಕ್ ಇಲ್ಲ, ಎಲ್ಲ ಡಿಲೀಟ್ ಮಾಡಿದ್ದೇನೆ ನಾನು. ಯಾಕೆ ಹೇಳಿದರೆ ನನ್ನ ಮೊಬೈಲಲ್ಲಿ ಸ್ಪೇಸ್ ಸಾಕಾಗೋದಿಲ್ಲ. ವೀಡಿಯೋಸ್ ಎಲ್ಲ ಸೇವ್ ಮಾಡುವಾಗ, ಎಡಿಟ್ ಮಾಡುವಾಗೆಲ್ಲ ಸ್ಪೇಸ್ ಸಾಕಾಗೋದಿಲ್ಲ. ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಡಿಲೀಟ್ ಮಾಡಿದ್ದೇನೆ. 2 ವೀಕ್ ಆಯಿತು. ಇನ್ನು ನೋಡಬೇಕು, ನನ್ನ ಎಲ್ಲ ಇದುಂಟಲ್ಲ, ಎಲ್ಲ ಇದನ್ನೆಲ್ಲ ಫೈಲ್ಸ್ ಎಲ್ಲ ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡಿ ಇನ್ನು ಇನ್ಸ್ಟಾಲ್ ಮಾಡಬೇಕು. ಒಂದೆರಡು ದಿನದಲ್ಲಿ ಇನ್ಸ್ಟಾಲ್ ಮಾಡ್ತೇನೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್. ಮತ್ತೆ ಊಟ ಆಯ್ತಾ? ಈಗ ಎಲ್ಲಿದ್ದೀರಿ? ಇದರಲ್ಲಿ ಮೆಸೇಜ್ ಕಾಣುವುದಿಲ್ಲ ನನ್ನದು. ಏನು ಇದರಲ್ಲೆಲ್ಲ ಮೆಸೇಜ್ ಉಂಟು. ನಾಳೆ ಯಾರು ಮಾಡಿದ್ದು? ವಾಟ್ ಸ್ಪೆಷಲ್ ಡಿನ್ನರ್? ಓ, ಅಲ್ಲೇ ಇದ್ದೀರಾ? ನಾಳೆ ರಿಟರ್ನ್. ನನ್ನ ಮೊಬೈಲಲ್ಲಿ, ನಾನು ಲೈವ್ ಹೋದ ಮೊಬೈಲಲ್ಲಿ ಮೆಸೇಜ್ ಎಲ್ಲ ಕಾಣುವುದೇ ಇಲ್ಲ ನೀವು ಕಳಿಸಿದ್ದು. ನಾನೀಗ ಬೇರೆ ಮೊಬೈಲಿಂದ ನೋಡುವಾಗ ಮೆಸೇಜ್ ಕಾಣ್ತಾ ಉಂಟು. ಎಂತಾಗಿದೆ ಅಂತ ಗೊತ್ತಾಗೋದಿಲ್ಲ. ನೆಟ್ವರ್ಕ್ ಸ್ಲೋ ಉಂಟಾ ಏನೋ? ಇಂಚನೆ ಯಾಕಂದು ಗೊತ್ತಿಲ್ಲ. ನಾನು ಮಾತಾಡೋದು ಕೇಳ್ತದಾ?
ಓ ಇವಾಗ ಕಾಣ್ತಾ ಉಂಟು, ಈಗ ಸರಿ ಆಯ್ತು. ಎಂತ ಉಂಟುಂಟು ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಇತ್ತು, 2 ವೀಕ್ ಆಯಿತು ನಾನು ಡಿಲೀಟ್ ಮಾಡಿ. ಸ್ಪೇಸ್ ಸಾಕಾಗೋದಿಲ್ಲ. ಮತ್ತೆ ನೀವು ಎಕ್ಸ್ಟ್ರಾ ಬೇರೆ ಏನು ಇಲ್ಲ ಜಾಬ್ ಮಾಡ್ತೀರಿ? ಮೂಲೆ ಮತ್ತು ಕಿರುಮುಂದಲ್ಲ ಕುಡದಾದ ಇಲ್ಲ ಇಲ್ಲ, ಸತ್ಯ ಸತ್ಯ ಹೇಳುದು ನಾನು, ಸುಳ್ಳು ಹೇಳಿ ಏನಾಗ್ಲಿಕ್ಕೆ ಉಂಟು. ಅದೇ ಸುಳ್ಳು ಯಾಕೆ ಹೇಳೋದು? ಇವಾಗ ಎಂತ ಇವಾಗ ಕಳಿಸ್ದೆ, ಎಂತ ಕಳಿಸ್ದೆ? ಒಂದು ನಿಮಿಷ, ಇವಾಗ ಕಳಿಸ್ದೆ, ಕೇಳಿಸ್ತದೆ ಯಾಕೆ ಡಮಾರೆಲ್ಲ ಹಾಗೆಯಾ? ಹೌದು, ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ನೋಡ್ಬೇಕು, ನನ್ನ ಕಂಪ್ಯೂಟರ್ ಉಂಟು ನೋಡಿದ್ವಿ, ನಂದು ಇಲ್ಲಿ ಕಂಪ್ಯೂಟರ್ ಉಂಟು ನೋಡಿ, ಇದು ಕಂಪ್ಯೂಟರ್ ನಂದು, ಅದರಲ್ಲಿ ಎಲ್ಲ ಡೌನ್ಲೋಡ್ ಮಾಡಿ, ಫೈಲ್ಸ್ ಎಲ್ಲ ಡೌನ್ಲೋಡ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡಬೇಕು. ಒಬ್ರು ಹೇಳಿದರು ಇನ್ಸ್ಟಾಗ್ರಾಮ್ ಇದ್ರೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರಂತೆ ಬೇಗ. ಅವರದಾಯಿತು ಮೊನ್ನೆ, ಯಾರು ಪದ್ಮ ಅಂತೇಳಿ ಒಬ್ರು ಹೇಳಿದರು. ಅದಕ್ಕೆ ಮಾಡಬೇಕೀಗ. ಬೇರೆ ಅಲೆಗ ಕವಿತಾ ಏನಾದ್ಮೇಲೆ ಆಗ ಇವರು ಬಂದರು, GKB ಬಂದಿದ್ದರು ಲೈವಿಗೆ. ನಂದಿನಿ ಅವರು ಭಾರಿ ಖುಷಿಯಲ್ಲಿದ್ದಾರೆ. ನಂದಿನಿ ಅಕ್ಕ ಗೊತ್ತುಂಟಲ್ಲ ನಿಮಗೆ? ನಂದಿನಿ ಅಕ್ಕ ಗೊತ್ತುಂಟಾ? ಅವರಿಗೆ ಇದು ನಂದಿನಿ ಬೆಣ್ಣೆ ಕೃಷ್ಣ ಲಾಗ್ ಅಲ್ಲಿ ಅಲ್ಲ ನನಗೆ ಸಬ್ಸ್ಕ್ರೈಬ್ ಆಗೋದು. ಹೋಗಿದ್ರಿ, ಒಂದಿಬ್ಬರ ಲೈವಲ್ಲಿ ನೋಡಿದೆ ನಾನು, ಮತ್ತೆ ನೋಡಲಿಲ್ಲ. ಯಾರು ಲೈವ್ ಗೊತ್ತಿಲ್ಲ. ಫಸ್ಟ್ ನಂದಿನಿ ಅವರದ್ದು ಬೆಣ್ಣೆ ಕೃಷ್ಣ ಲಾಗಲ್ಲಿ ನಿಮ್ಮನ್ನು ನೋಡಿದ್ದು. ಮತ್ತೆ ಹೇಗೆ ಸಬ್ಸ್ಕ್ರೈಬ್ ಆದದ್ದು ಹೇಳಿ? ರಾಮಚಂದ್ರ
ಓಕೆ ಓಕೆ, ಥ್ಯಾಂಕ್ ಯು. ಆದರೆ ನಾನು ನೋಡಿದ್ದೇನೆ, ನೀವು ಹೋಗಿರ್ಲಿಲ್ವ ಎಲ್ಲ ಗೊತ್ತಿಲ್ಲ, ಆದರೆ ನಾನು ನೋಡಿದ್ದೇನೆ. ಗೊತ್ತಿಲ್ಲ ಅಲ್ಲ, ಇದೇ ಬೆಣ್ಣೆ ಕೃಷ್ಣ ವ್ಲಾಗ್ ಉಂಟಲ್ಲ ಇವರದು, ನಂದಿನಿ ಅಕ್ಕನವರದು, ಅಲ್ಲಿದ್ರಿ ನೀವು. ಭಾರತಕ್ಕೆ ಓಡಿ ಹೋಗ್ತಿರೋದು ಹೆಚ್ಚು. ಬೇರೆ ಯಾರಿಗೆ ನಾನದೇ ಅವರದ್ದು ಮಾತ್ರ, ನಂದಿನಿ ಅಕ್ಕನದು. ಮತ್ತೊಂದು ಮತ್ತೆ ಇದ್ದಾರೆ ಮಾರೆ, ಯಾರು ಅಂತ ನೆನಪರಲ್ಲ ಅವರ ಹೆಸರು. ಚಿರಾಗ್ ಅಂತೇಳಿ ನಮಗೆ, ಚಿರಾಗ್ ಅಂತ, ಪದ್ಮ ಅವರ ಹೆಸರು. ಅವರ ಇದಕ್ಕೆ ಹೋಗ್ತೇನೆ ಲೈವಿಗೆ. ನಂದಿನಿ ಅಕ್ಕನದಕ್ಕೆ ಹೋಗುದು ನಾನು, ಅಂದರೆ ಅವರು ಮೊದಲಿಂದ ಪರಿಚಯ ಅಲ್ಲ, ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಏನಾದರೂ ಸಬ್ಸ್ಕ್ರೈಬರ್ ಎಲ್ಲ ಇನ್ಕ್ರೀಸ್ ಮಾಡಲಿಕ್ಕೆ. ಅಲ್ಲೇ ಸಿಕ್ಕಿದ್ದು. ಗೊತ್ತಾಯ್ತಾ, ನೆನಪಾಯ್ತಲ್ಲ ಈಗ. ಸ್ಟ್ಯಾಂಡ್ ಅವಲಿಕ್ಕೆ ಮತ್ತೇನು ಸ್ಪೆಷಲ್ ಇವತ್ತು, ಊಟಕ್ಕೆ ಏನು ಸ್ಪೆಷಲ್? ನಾನು ಮ್ಯೂಟ್ ಮಾಡಿ ಮಾತಾಡ್ತಾ ಇದ್ದೇನೆ ಆಗದಿಂದ. ಯಾರಿದ್ದೆ ಲೈವಲ್ಲಿ? ಮತ್ತೆ ಗೋವಾದಲ್ಲಿ ಎಲ್ಲೆಲ್ಲ ಹೋದೆ, ಯಾವ ಪ್ಲೇಸ್ ಎಲ್ಲ ನೋಡಿದ್ರಿ? ಬೀಚ್ ಅಲ್ಲಿ 18 ಬೀಚ್ ಉಂಟಂತೆ ಅಲ್ಲ ಹೇಳ್ತಾರೆ, 18 ಬೀಚ್ ಉಂಟಂತೆ ಅಲ್ಲಿ.
ನಮ್ಮ ಮಂಗಳೂರಲ್ಲಿ ಎಷ್ಟು ಬೀಚ್ ಉಂಟು? ಅಂಜನಾ ಬೀಚ್, ಅಂಜನಾ ಬೀಚ್. ಬೀಚ್ ಹೆಸರ ಅಂಜನಾ ಬೀಚ್ ಅಂತ. ಕಲಂಗೂರು ಬೀಚ್, ಕಲಂಗೂರು ಬೀಚ್, ವೈನಾ ಬೀಚ್. ಎಂತ ಮಾರ ಹೆಸರಿಲ್ಲ. ಹಾಂ, ಇಷ್ಟು 3 ಫೇಮಸ್ಸಾ? ನಿಮಗೆ ಎಂತ ಡ್ಯೂಟಿಗೆ ಹಾಲಿಡೇಯಾ ರಜೆಯಾ? ಏನು? ನಾನಂತ ಕೇಳಲೇ ಇಲ್ಲಲ್ಲ, ನೀವೇನು ಕೆಲಸ ಮಾಡೋದು? ನಮಸ್ತೆ, ಯಾರಿದ್ದೀರಿ ಲೈವಲ್ಲಿ? ನಾನು ಜಾಬ್ ಎಲ್ಲ ಜಾಬೇ ಮಾಡೋದು, ಯಾವುದಂತ? ನೀವು ಇಂಜಿನಿಯರ್ ಅಲ್ಲ? ಇಂಜಿನಿಯರ್. ಲಾಯರ್ ಏನಿಲ್ಲಪ್ಪ, ನಾನು ಗ್ರಾಫಿಕ್ ಡಿಸೈನರ್. ಕಂಪ್ಯೂಟರ್ ಎಲ್ಲ ನೋಡಿದ್ರಲ್ಲ, ಒಂದು 17 ಇಯರ್ಸಿಂದ ಗ್ರಾಫಿಕ್ ಡಿಸೈನಿಂಗ್ ವರ್ಕ್ ಮಾಡೋದು. ಯಾರು ಲೈವಲ್ಲಿ ಇದ್ದೀರಿ ಮಾತಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಬ್ರಿಲಿಯಂಟ್. ಬ್ರಿಲಿಯಂಟ್ ಏನಿಲ್ಲ, ನಾರ್ಮಲ್. ಆಚೆ ಬ್ರಿಲಿಯಂಟು ಅಲ್ಲ, ಈಚೆ ಎಂತ ಹೇಳ್ತಾರೆ ಮುಂದೆ ಅಮ್ಮನವರು ಊಟ ಮಾಡ್ತಾ ಇದ್ದಾರೆ. ಮಾತಾಡ್ರ ಮಸ್ತ ನೋಡಿ, 4 ಜನ ನೋಡಿ. ಓ, ಸ್ವಲ್ಪ ಜಾಸ್ತಿ ಆಯ್ತು. ಇಪ್ಪ ಕಾಲ್ ತಂದು ಇಜ್ಜಿ ಆಪ್ಷನ್ ಅಮ್ಮನೇಟು ಕಾಲ್ ಮಾಡ್ಕೊಂಡು ಹೋಯ್ತೀರು. ಯಾಕಂದ್ರೆ ಇಂಚಿನ ಆಡೊಂದಿಲ್ಲ ಯಾಕ ಅರ್ಧ 2 ಸರ್ತಿ ಕಾಲ್ ಬರ್ತದೆ. ನಂಬರ್ ತಿಕ್ಕು
ಫೋನ್ ಲೈವ್ ಇಂದು ಹಾಕು ಭಾರತಕರ ಉಂಡೆ ನಂಬರ್ ಇರಡ. ನಮಸ್ತೆ ಜಿಕೆಬಿ ಅವರೇ ಮಕ್ಕ ಎಂಚೊಲ್ಲಾರು ಆರ್ತಳು ಬಾತಿರು ಅಪ್ಪಗ ಬೇತಕ್ಕೂ ಬಾತತ್ತು ಅನ್ಪುನಿ. ನಮಸ್ತೆ ಕುಕ್ಕುದ ಕಜಿಪ್ ಖಾಲಿ ಅಂಡೆ ಕುಕ್ಕುದ ಕಜಿಪ್ ಖಾಲಿ ಮಂತು ಬತ್ತಿ ನಾನು ನಿಂಗೆ ಡೌಟು. ವಿಷ್ಣು ವಿಷ್ಣು ನೆಟ್ಟರಿತ್ತೆ ನಮ್ಮ ತುಳು ಆತೇರ್ನ ವಿಷ್ಣುಗೂ ಅರ್ಥ ಆಪುಜಿ ಎಂಗ್ ಚೂರು ಪಟ್ಟು ತುಳುವೆ ಪಾತೇರ್ಗೆ ಮನಿ ಪಚ್ಚಿ ಅದನ್ನ ನೆರಿಯರೆ ತಂದು ನೆರ್ಲೆ ಆ ಜನಕ್ಕೆ ಕುಕ್ಕುದ ಖಾಲಿ ಅಂಡ ಆಂಡೆ ಕುಕ್ಕುದ ಹಚ್ಪುಗೆ ಆರು ಮುಲ್ಪದನೆ ದೇವಸ್ಥಾನದ ಅದೇ ಪಾಡಿದಲ್ಲಿ ಪಂಡೆತನೆ ಕಡೆ. ಕುದಕಾಜಿ ಖಾಲಿ ಅಂಡೆ ಅವ ನಂದಿನ ಇರತ್ತಂಜ ತುಜ್ಜಿಂಕ ಪೋತವರಾಡೆ ಬಲೆಯವರ ಟೆಂಪಲ್ಗೆ ಬರ್ಪ ಗ್ಯಾರಂಟಿ ಬರ್ಪ. ಅವು ಮರ ಮಾತುಂಡಿ ಅಲ್ಪ ಮಲ್ಲ ಮರ ಎತ್ತೋ ವರ್ಷ ಪರಾತ್ಗೆ ಅವು ಬೇರಾಯ್ತು ಅಡಿ ಇರ್ತೀವಿ ಬರ್ಪ ಬೇರೊಂದು ಕಡೆ ಮರ ಉಂಟು ನಾಗನ ದುರ್ಗಾ ಪರಮೇಶ್ವರಿ. ಓಕೆ ಕಾಂಡೆಲ್ಲ ಕೊಡತ್ತೆ ಪೂಜೆ ಅನ್ಪೆರಂಡು. ಓಕೆ ಬಾಯ್ ಜೆಪ್ಲೆ ವಿಷ್ಣುಗೂ ತುಳು ಅರ್ಥ ಆಪುಜಿ ನೀವು ತುಳು ಮಾತಾಡ್ಬೇಡಿ ನೀವು ಮಾತಾಡ್ಕೊಳ್ಳಿ ತುಳು ಭಾಷೆ. ಐ ಆಮ್ ಗೋಯಿಂಗ್ ನನ್ನ ಮಂಡೆ ಬಿಸಿ ಉಂಟು ಮಾರ್ರೆಗೆ ಆತೆ ಗೊತ್ತು. ಆಯ್ತು ಜಿಕೆಬಿ ಅವರು ಆಯ್ತು ಅವರು ಹೋಗುದಂತೇನು. ಹೌದು ನಾನು ನೋಡಿದೆ ವಿಡಿಯೋದಲ್ಲಿ. ಅಪ್ಪ ಭಾರಿ ಪುರಾತನ ಅಲ್ಲ, ಅಷ್ಟು ಪುರಾತನ ಇಲ್ಲಿ ಮಂಗಳೂರಲ್ಲಿ ಎಲ್ಲಿ ಸೆಲ್ವಾ ಅಂತ ಟೆಂಪಲ್ ಅಷ್ಟು ಪುರಾತನ. ಕದ್ರಿ ಇರ್ಬೋದು, ಕದ್ರಿ ಸಹ ಇರ್ಲಿಕ್ಕಿಲ್ಲ, ಅದಕ್ಕಿಂತ ಪುರಾತನ 3000 ವರ್ಷ ದುಂಬುದಾಗೆ ದೇವಸ್ಥಾನ ಪೋಲೆವರ ನಮ್ಮ ಪೋಯಿ ಮಾತಾಡ ಅವು ಯಾವ್ದೇ ಪಾಡಿದಲ್ಪನೆ ಇಮೇಟು ಬಿಂಬಿಲಕ್ಷಿ ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕರೆಕ್ಟ್. ಅವು ಎಸ್ ಕರೆಕ್ಟ್, ಅದೌದು ಅಷ್ಟು ಪುರಾತನ ದೇವಸ್ಥಾನ. ನಾನು ಸಹ ವಿಡಿಯೋ ಮಾಡಬೇಕಾ ಅಂತ ಅಲ್ಲಿ ಬಂದು, ಆಗ ಎಲ್ಲರಿಗೂ ಗೊತ್ತಾಗ್ತದಲ್ಲ. ಅಷ್ಟು ಪುರಾತನ ದೇವಸ್ಥಾನ ಹೇಳಿದರೆ ಭಾರಿ ವಿಶೇಷ. ಅದು ಯಾಕೆ ಹೇಳಿದರೆ ಅಷ್ಟು ಇದರಲ್ಲಿ ಉಂಟು ಹೇಳಿದರೆ ಎಂತ ಹೇಳೋದು, ಅದಕ್ಕೆ ತುಂಬ ವ್ಯಾಲ್ಯೂಯಬಲ್ ಅದು. ಅದಕ್ಕೆ ಹೀಗೆ ಎಲ್ಲರಿಗೆ ಗೊತ್ತಾಗ್ತಾ ಉಂಟು ಇನ್ನು ಸಹ. ನಮ್ಮ ಮಂಗಳೂರಿಂದ ಸ್ಟೇಟ್ ಬ್ಯಾಂಕಿಂದ ಬರೋದಾದ್ರೆ ಹೇಗೆ ಬರೋದು, ಯಾವ ಸೈಡಾಗಿ? ಚೈತ್ರ ಸುಧಾಕರ್ ಯೂಟ್ಯೂಬ್ ಚಾನಲ್ ನೋಡಿ. ಚಾನಲ್ ಹೆಸರೇ ಅದೇಯಾ, ಚೈತ್ರ ಸುಧಾಕರ್ ಅಂತ?
ಫ್ಯಾನ್ ದಲ್ಟ್ ಕೂಲರ್ ಹಾಕಿச்சு ಕೈ ಮತ್ತು ಚೌಚಲ್ಲ ಕೈ ಮತ್ತು ಚೌಚಲ್ಲ ಚಾನಲ್ ಹೆಸರೇ ಅದೇಯಾ ಚೈತ್ರ ಸುಧಾಕರ್. ಸ್ಟೇಟ್ ಬ್ಯಾಂಕಿಂದ ಬಜ್ಪೆಯಿಂದ ಆಟೋದಲ್ಲಿ ಬರಬೇಕು. ಬಜ್ಪೆ ಕೋಡ್ಗೆ ಅಮ್ಮ. ಸ್ಟೇಟ್ ಬ್ಯಾಂಕಿಂದ ಬಜ್ಪೆಯಿಂದ ಆಟೋದಲ್ಲಿ. ಓಕೆ, ಅದೇ ಅಮ್ಮ ಹೇಳಿದ್ರು ತುಂಬ ದೂರ ಉಂಟು ಅಂತ ಹೇಳಿ. ನಾನು ಹೇಳೋದು ನೀರು ಮಾರ್ಗದಲ್ಲಿ ಮೇಲೆ ಹೋಗ್ಬೇಕು ಅಂತ. ನೀರು ಮಾರ್ಗದಲ್ಲಿ ಅವಳು ಮಿತ್ತೊಂಜಿ ಹೋಗ್ಬಿಡತ್ತೆ ದೇವಸ್ಥಾನ. ಅವೇತೆ ನಾನು. ಓಕೆ, ನಾವು ಬರ್ತೇವೆ ಆಯ್ತಾ. ಗುರುಪುರ ಕೈ ಕಂಬಕ್ಕೆ ಬಂದು ಓಕೆ. ನಾವು ಕೊಳಲಿಗೆ ಯಾವಾಗಲೂ ಹೋಗ್ತಾ ಇರ್ತೇವೆ. ಒಂದು 1 ಮಂತಿಗೊಮ್ಮೆ, ಒಂದು 2 ಮಂತಿಗೊಮ್ಮೆ ಅದು ಹೋಗ್ತಾ ಇರ್ತೇವೆ. ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೇಳುದಾ? ಹೌದು, ದೇವಸ್ಥಾನ ಸುಬ್ರಹ್ಮಣ್ಯ ದುರ್ಗಾ ಪರಮೇಶ್ವರ್ ಮಾತಾಡೋದು. ಮತ್ತೆ ಗಣಪತಿ ಅಂತೆಲ್ಲ ಹೇಳಿದ್ರಲ್ಲ, ಏನು ಹೌದಾದ ಪದ್ರಾಡ ದಿನ ಪ್ರಸಾದ ಕೊರ್ಪೇರಿಗೆ ಗಂಧ ಪ್ರಸಾದ. ಸುಬ್ರಹ್ಮಣ್ಯ ನೀರ್ಮಾರ್ಗಡ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಇತ್ತು. ಅವು ದಾಲ ಹಿಂದಿತ್ತು ನಮ್ಮ ಮಾತ ಪದ್ರಾಡ ದಿನ ಪ್ರಸಾದ ಕೊರ್ಪೇರಿಗೆ ಮೂರ್ಲ. ಮತ್ತೆ ಮಂಗಳೂರಲ್ಲಿ ಎಲ್ಲೆಲ್ಲ ಹೋಗಿದ್ದೀರಿ ಟೆಂಪಲ್ಗೆ? ಓಕೆ, ಬಾಯ್. ಗುಡ್ ನೈಟ್, ಶುಭರಾತ್ರಿ. ತಾಯಿಯನ್ನು ಧ್ಯಾನ ಮಾಡಿ ಮಲಗಿ. ನೀವೆಲ್ಲಿ ನೆಲದಲ್ಲಿ ಮಲಗುದಾ? ತಾಯಿಯ ಮಡಿಲಲ್ಲಿ ಮಲಗಿ. ನೀವು ನಾವು ತುಳು ಮಾತಾಡಿ ನೋಡಿ ಓಡಿದ ಇಂಕುಲು. ನಾವು ತುಳುವಲ್ಲೇ ನಿಮ್ಗೆ ಬೈತಾ ಇದ್ದೇವೆ. ದೇವರೇ, ನಾನೊಂದು ಲೈವಿಗೆ ಜನ ಬರಲಿ ಅಂತ ಯೋಚನೆ. ಇವರ ಐ ಆಮ್ ಹ್ಯಾಪಿ ಅಂತ ಹೇಳ್ತಿದ್ದಾರೆ ಜನರು. ಶಂಭೋ ಶಂಕರ. ಶಂಕರ ಭಾರತಕ್ಕೆ ಬೈದು ಇವತ್ತು ಭಾರತಕ್ಕೆ ಹೇಳಿದ್ದಲ್ಲ, ಅವ್ರು ಬರ್ತಿದ್ರು ಮಾರೆ ಲೈವಿಗೆ. ಕಾಲ್ ಬಂತು. ಈಗ ಕಾಲ್ ತೆಗಿಲಿಕ್ಕೆ ಹೋದ್ರೆ ನಮ್ಮ ಲೈವ್ ಹೋಗ್ತದಲ್ಲ ಅರ್ಧದಲ್ಲಿ. ಹಾಗೆ ನೋಡುವ ಇನ್ನು ನಾಳೆ. ಅವರು ಬಂದರೆ ಫುಲ್ಲು ಆಧ್ಯಾತ್ಮದ ಮಾತಾಡ್ತಿರ್ತಾರೆ. ರಾಘವೇಂದ್ರ ಸ್ವಾಮಿಯ ಪರಮ ಭಕ್ತಿ. ಕಮೆಂಟ್ ಮಾಡಿ. ಎಲ್ಲಿ ಕಮೆಂಟ್ ಮಾಡಿದ್ದು ನೋಡ್ತೇನೆ. ಒಂಬತ್ತುವರೆಗೆ ಕ್ಲೋಸ್ ಲೈವ್. ಅಮ್ಮನೆ ಇಜ್ಜೆ ಭಾರತಕ್ಕ ನಂಬರು ಇಜ್ಜೆ.
ಎಲ್ಟ ಪಾಡು ಲೈನ್ ಮುಗಿಬೇಕ ಇಡ್ಲಿನ ಕೋರಿಲ್ಲ ಅರೆ ಕೋರಿ ಮಾಡ ಮತ್ತೆ ಊಟ ಆಯ್ತಾ ಚಿಕನ್ ಬಿರಿಯಾನಿಯಾ ಕೇಳೋದೇ ಬೇಡ ಚಿಕನ್ ಬಿರಿಯಾನಿ ವಿಷ್ಣು ವಿಷ್ಣು ಪಂಡ ಯೂಟ್ಯೂಬರ್ ಆರ್ಪೋಯರು ಬಟ್ರಪೋಯರು ಅರೆ ಕಾಂಡೆ 4 ಗಂಟೆಲ್ಲ ಕೊಡೋದು ದೇವಸ್ಥಾನ ಪೂಜೆ ಅನ್ಕೊಂಡು ಅಲ್ಪ ದೇವಸ್ಥಾನ ದುರ್ಗಾ ಪರಮೇಶ್ವರಿ ಆದ್ಯಪಾಡಿ ಬಿರಿಯಾನಿ ಅಲ್ಲ ಮತ್ತೆಂತ ಅವೆಲ್ಲ ಇವು ಓಕೆ ಹಿಂದೆ ಇರೆಗೆ ತುಯ್ಯರ ಹೊಡಿತು ನಾನು 3 ಇಂಚ ತಿರ್ತು ಇಂಚ ಅಂತ ಅಪ್ಪಾಗ 3 ಬರ್ಕೊಂಡು ಇತ್ತೆ ಗೊತ್ತು ಕಳ್ಕೊಂಡ Okay, then any question? General knowledge ನನಗೆ ಗೊತ್ತಿಲ್ಲ. ನನ್ನತ್ರ ಒಂದು ಬುಕ್ ಇತ್ತು ಮಾರೆ ಸಾಯಿಬಾಬಾನದ್ದು. ಅದರಲ್ಲಿ 1 to 1000 ನಂಬರ್ಸ್ ಇತ್ತು. ಅದರಲ್ಲಿ ಯಾರಾದರೂ ನಂಬರ್ ಕೇಳಬೇಕು. ಇಂದೇ ಸೌಂಡ್ ಇತ್ತು. 1000 ಒಳಗೆ ಒಂದು ನಂಬರ್ ಹೇಳಿಕೆ, ಮತ್ತು ಅವರ ಮನಸ್ಸಿನಲ್ಲಿ ಏನಾದರೂ ಕ್ವೆಶನ್ ಇದ್ದರೆ ಅದಕ್ಕೆ ಆನ್ಸರ್ ಬರ್ತದೆ ಆ ನಂಬರಲ್ಲಿ. ಬುಕ್ಕೇ ತಿಕ್ಕಿಜಿ ಅವರು, ಬುಕ್ಕೇ ಸಿಗಲಿಲ್ಲ ಅದು. 26 ಯಾಕೆ ರಪಕ್ಕ ಒಂದು ಕ್ವೆಶನ್ ನೆನಪಾಗ್ತದಲ್ಲ ನಿಮಗೆ, ಜನರಲ್ ನಾಲೆಜ್. ನಮಗೆ ಮುದ್ದೆ ಊಟಕ್ಕೆ, ರಾಗಿ ಮುದ್ದೆ ಮತ್ತು ಚಿಕನ್ ಸಾರು. ಕ್ವೆಶನ್ ಒಂಜಿ ಎ ಬಿ ಸಿ ಡಿ ಟೋಟಲಿ ಎಷ್ಟೋ ಕರೆಕ್ಟ್ ಮಾರಾಯ್ತು, ಕರೆಕ್ಟ್. ಅದರಲ್ಲಿ ನಾನು ಹಾಗಾದರೆ ಅದೊಂದು ಕ್ವೆಶನ್ ಕರೆಕ್ಟ್ ಓದಬೇಕಿತ್ತು. ABCD ಆಲ್ಫಾಬೆಟ್ಸಲ್ಲಿ ಎಷ್ಟು ಅಂತ ಕೇಳ್ತಿದ್ರೆ ನನ್ನ ಆನ್ಸರ್ ಸರಿ. ABCD ಎಷ್ಟು ಅಕ್ಷರ ಅಂದೆ, 4. ನೀವು ಭಯಂಕರ ಇದ್ದೀರಿ ಮಾರೆ. ನೀವು ತಮಿಳ್ನಾಡಿನವರ ತಾಲೆ ಭಯಂಕರ. ತಮಿಳು ಮಾತ್ರ ಬರ್ತದೆ, ತಮಿಳ ತೆಲುಗು ತಮಿಳ ಬಂಡೆ ಎಂತ ಮಾರಾಯ್ರೆ ನೀವು. ನನಗೀಗ ಎಡಿಟಿಂಗ್ ಮಾಡ್ಲಿಕ್ಕೆ ಉಂಟು ಒಂದು ವಿಡಿಯೋ. ನಾಳೆ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು. 1 ವಾರ ಆಗ್ತಾ ಬಂತು ಒಂದು ವಿಡಿಯೋ ಹಾಕಿ. ಕರ್ನಾಟಕನೇ ತೆಲುಗು ಮದರ್ ಟಂಗ್. ತೆಲುಗು ಮದರ್ ಟಂಗ್ ಎಂತ ಮಾರೆ, ಕರ್ನಾಟಕನೇ ತೆಲುಗು ಮದರ್ ಟಂಗ್. ಓಕೆ, తెలుగు సన్నమైన మంచి
ಊಟ ಊಟ ಅಲ್ಲ ಕನ್ನಡ ఎక్కడ పండలే ಕನ್ನಡ ಮಿಕ್ಸೆ ಕನ್ನಡ ಮಿಕ್ಸೆ ಡಿ ಬಂದ್ಬಿಡಪ್ಪ ಮಾತಿಟ್ಲ ಲಾಸ್ಟ್ ಡಿ ಡಿ ಊಟ ಆಯ್ತಾ ಹೇಳೋಕೆ ಎಂತ ಹೇಳುದು ತೆಲುಗಲ್ಲಿ ಸಾಪಾಡ ಸಾಪಾಡು ತಮಿಳ್ ತಮಿಳು ಸಾಪಾಡು ನಿಜ ನೆನಪಾದಂಚು ಊಟ ಆಯ್ತಾ ಹೇಳೋದಕ್ಕೆ ಏನು ಹೇಳೋದು ತೆಲುಗಲ್ಲಿ ಓ ಆನ್ ಟೈಮ್ ನೀವು ಒನಸ್ ಬಂತಲ್ಲೇ ಓಕೆ ದೆನ್ ಬೇರೆ ಯಾರಿದ್ದೀರಿ ಓಕೆ ಗುಡ್ ನೈಟ್ ಬಾಯ್ ಹಿಸ್ಟ್ರಿಯ ಪಿತಾಮಹ ಯಪ್ಪ ಹೆಂಗೆ ಗೊತ್ತಿತ್ತು ಮಾಡಿ ನೆನಪರ್ತಿಸಿ ಬ್ಯಾಬಿಲೋನ್ ಏನು ನಂಗೆ ಗೊತ್ತಿಲ್ಲ ಬಿ ಬರ್ತದ ಫಸ್ಟ್ ಲೆಟರ್ ಹೇಳಿ ಅದು ಓದಿ ಎಷ್ಟು ಸಮಯ ಬ್ಯಾಬಿಲೋನ್ ಅಲ್ಲ ಬಿ ಹಿಸ್ಟ್ರಿದ ಪಿತಾಮಹ ಗೊತ್ತು ನನಗೆ ನೆನಪಾರ ಹಿಂದೂ ಇರ್ ಓಡೆ ರೈತ ಎಂತ ಆನ್ಸರ್ ಹೇಳಿ ಹಿಸ್ಟ್ರಿಯ ಪಿತಾಮಹ ಗೊತ್ತಿಲ್ಲ ಯಬಾ ಕೊಕ್ಕಡಿ ಮಂಗೆ ಅಂತ ಹಿಸ್ಟ್ರಿಯ ಪಿತಾಮಹ ಹಿಸ್ಟ್ರಿಗೆ ಪಿತಾಮಹ ಈ ಭೀಷ್ಮ ನಾನು ಕರೆಕ್ಟ್ ಹೇಳಿದ್ದು ಬಿ ಅಂತ ಗಂಗಪುತ್ರ ದೇವವ್ರತ ಭೀಷ್ಮ ಆಲ್ಸೋ ನೋನ್ ಆಸ್ ಪಿತಾಮಹ he was the supreme commander of ಕೌರವ ಹಿಸ್ಟ್ರಿಯ ಪಿತಾಮಹ ಅಂತೇಳಿ ಯಾರಿಲ್ಲ ಇದು ಪಿತಾಮಹ ಹೇಳಿದರೆ ಇದು ಇವರದ್ದು ಹಾಕಿದ್ದಾರೆ ಹೆಸರು ಭೀಷ್ಮನದ್ದು ಹಾಕಿದ್ದಾರೆ ಹಾಗಾದರೆ ನಾನು ಹೇಳಿದ್ದು ಕರೆಕ್ಟ್ ಬಿ ಅಲ್ಲಿ ಬರ್ತದೆ ಓ ಈಗ ವೈಟಿಯಲ್ಲಿರುವವರೆಲ್ಲ ಬುತ್ತಿಲ್ಲದವ್ರು ಹೇಳಿ ನೀವು ಮಾಡ್ತಾವ ನೋಡು ನಾಳೆ ಹೇಳ್ತೇನೆ ನಾನು ದಿನಕ್ಕ ಲೈವಲ್ಲಿ ಹೋಗಿ ಹೇಳ್ಬೇಕು ನನಗೆ ವೈಟಿಯಲ್ಲಿರುವವರೆಲ್ಲ ಬುದ್ಧಿ ಇಲ್ಲದವರಂತೆ ಅಂತ ಹೇಳ್ತೇನೆ
ನೀವು ನಿಜವಾಗಿ ಆ, ಎಷ್ಟು ಕಲ್ತಿದ್ದೀರಿ? ಒಳ್ಳೆ ಇಂಗ್ಲೀಷ್ ಎಲ್ಲ ಮಾತಾಡ್ತೀರಿ. ನನಗೆ ಡೌಟ್, ನೀವೊಂದು ಅಟ್ಲೀಸ್ಟ್ ಒಂದು ಹ್ಮ್, ಎಷ್ಟು ಒಂದು ಇಂಜಿನಿಯರಿಂಗ್ ಕಲ್ತಿದ್ದೀರಾ ಅಂತ. ಯಪ್ಪ, ನಾನು ಓಕೆ ಓಕೆ, ನಾನು ಮೊನ್ನೆ ಒಂದು 3 ದಿನ ಮುಂಚೆ ನೋಡಿದ್ದೇನೆ ಒಂದು ಲೈವಲ್ಲಿ. ಭಾರಿ ಇಂಗ್ಲೀಷ್ ಮಾತಾಡ್ತಿದ್ರಿ. ಓಹೋ, ಮಾಸ್ಟರ್ ಆಫ್ ಆರ್ಟ್ಸ್ ಹೇಳಿದರೆ ಎಂಥದ್ದು? ಅದನ್ನು ಶಾರ್ಟ್ ಫಾರ್ಮಲ್ಲಿ ಹೇಳಿ ಅಂತೆ. ಟ್ರೈ ಮಾಡಿ. ಓಕೆ, ಬೇರೆ ಎಮ್ ಎ ಮಾಸ್ಟರ್ ಆಫ್ ಆರ್ಟ್. ನಾನು ಯೋಚಿಸಿದ್ದೆ, ಆದರೆ ಹೇಳಿದ್ದು ಮಾತ್ರ ಅದನ್ನು. ಎಲ್ಲದಿಲ್ಲ ಇದು ಬರ್ತದೆ, ಕಾಪಿರೈಟ್ ಬರ್ತದೆ. ಯಾರೇ ನ್ಯೂಟ್ರಲಿಟಿ ಎಂತೆಲ್ಲ ಮಾತಾಡ್ತೇನೆ ನಾನು ಉಚ್ಚಾರ. ಬಾಯ್ ಅಂತ ಹೇಳಿದ್ದು ನಾನು. ಬಾಯ್ ಎಲ್ಲರಿಗೂ, ಲೈವಲ್ಲಿರುವ ಎಲ್ಲರಿಗೆ ಸಹ ಬಾಯ್. ಪೂರ್ವಕ ಧನ್ಯವಾದಗಳು. ಬಾಯ್. ನಾಳೆ ಟ್ರೈನಲ್ಲಿ ಇರ್ತೀರಾ ಅಂತಲ್ಲ? ಮಾಸ್ಟರ್ ಆಫ್ ಆರ್ಟ್ಸ್. ಓಕೆ ಬಾಯ್. ಮತ್ತೆ ನಂಗೆ ಗೊತ್ತಲ್ಲ. ಓಕೆ ಬಾಯ್, ಗುಡ್ ನೈಟ್. ಯಾರು? ನಮಸ್ತೆ ಮಾಮದಣ್ಣ, ಹೇಗಿದ್ದೀರಿ? ನಿಮ್ಮದು ಚಾನಲ್ ಉಂಟಾ? ನಾನೀಗ ಲೈವ್ ಕ್ಲೋಸ್ ಮಾಡ್ಲಿಕ್ಕೆ ಆಗುವಾಗ ನೀವು ಬಂದ್ರಿ. ನೆಕ್ಸ್ಟ್ ನಾಳೆ ನಾನು ಮಾಡ್ತೇನೆ ಲೈವ್, ಆಗ ಜಾಯ್ನ್ ಆಗಿ. ಓಕೆ ಬಾಯ್. ಈಗ ಕ್ಲೋಸ್ ಮಾಡ್ತಿದ್ದೇನೆ.